ಪುತ್ತೂರು ತಾಲೂಕಿನ ಬೆದ್ರಾಳ ಮತ್ತು ಕಾಡುಮನೆ ಸಮೀಪ ಅಲ್ಪಸಂಖ್ಯಾತ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಗೆ ಮಂಜೂರಾದ ಸ್ಥಳವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ಸ್ಥಳೀಯರು ಸೇರಿ ಶಾಸಕರಿಗೆ, ಸಹಾಯಕ ಆಯುಕ್ತರಿಗೆ, ತಹಶೀಲ್ದಾರರಿಗೆ, ಪೌರಾಯುಕ್ತರಿಗೆ ನೀಡಿದ್ದಾರೆ. ಸ್ಥಳವನ್ನ ರದ್ದುಪಡಿಸದಿದ್ದಲ್ಲಿ ಶಂಕುಸ್ಥಾಪನೆ ದಿನ ಅದೇ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆದ್ರಾಳದ ದಿವಂಗತ ವೆಂಕಟರಮಣ ಭಟ್ ಅವರ ಪುತ್ರ ದಿವಂಗತ ಮಹಲಿಂಗ ಭಟ್ ರವರು ಬೆದ್ರಾಳ ಹಿರಿಯ ಪ್ರಾಥಮಿಕ ಶಾಲೆಗೆ ಭೂಮಿಯನ್ನ ದಾನವಾಗಿ ನೀಡಿದ್ರು. ತದನಂತರ ಊರಿನವರ ಸಹಾಯದಿಂದ ಕೆಮ್ಮೆಂಜೆ, ನರಿಮುಗ್ರು, ಚಿಕ್ಕಮುಡ್ನೂರು ಗ್ರಾಮ ಸಹಾಯದಿಂದ ಶಾಲೆ ನಿರ್ಮಾಣಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾನೇ ಅನುಕೂಲಕರವಾಯಿತು. ಕೂರ್ನಟ್ಕದಿಂದ ಬೆದ್ರಾಳದ ತನಕ ಅರ್ಧ ಕಿಲೋಮೀಟರ್ಗೆ ಒಂದರಂತೆ ಮುಸ್ಲಿಮರ 2 ಮಸೀದಿ, 2 ಮದ್ರಾಸಾ ಶಾಲೆಗಳಿವೆ. ಮುಂದೆ ಈ ಶಾಲೆಯನ್ನ ಯಾವ ಕಾರಣಕ್ಕೂ ಅಲ್ಪಸಂಖ್ಯಾತ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಗಾಗಿ ಮಂಜೂರಾದ ಸ್ಥಳ ಮತ್ತು ಶಾಲೆಯನ್ನ ಮಂಜೂರು ಮಾಡಬಾರದು ಎಂದು ಸ್ಥಳೀಯರಾದ ಸೂರ್ಯ ಮರೀಲ್, ಕಿರಣ್, ಹರ್ಷಿತ್, ಸಂದೀಪ್, ರಾಜೇಂದ್ರ ಮರೀಲ್, ವೇಣು, ರಾಧಾಕೃಷ್ಣ, ದೀಪಕ್, ಪ್ರಕಾಶ್, ಶ್ಯಾಮ್ ಸುಂದರ್ ಮತ್ತಿತರರು ಮನವಿ ನೀಡಿ ಒತ್ತಾಯಿಸಿದ್ದಾರೆ. ಸಂಜಯನಗರ ಶಾಲೆ ಇರ್ಬೇಕು, ಈ ಶಾಲೆ ಮತ್ತೆ ಅಲ್ಲಿ ಸಿಗ್ತಾ ಇದೆ. ಅಂತೆ ಆಗ್ಬೇಕು, ಈ ಶಾಲೆ ಬಂದ ಐದು ಪಕ್ಕ ಇತ್ತು ಸಂಜಯನಗರ ಅಂತೇಳಿ. ಸಂಜಯನಗರ ಯಾವುದು ESSR ಶಾಲೆ ಆಯ್ತು, ಸಂಜಯನಗರ 1ನೇ ಕ್ಲಾಸ್ ಶಾಲೆ ಒಬ್ಬರಿಗೆ ಈಗ ಪರಿಸರ ಹೆಚ್ಚಾಗುತ್ತೆ. ಆಯ್ತಾ ಹಂಗೆ ಇಂಟ್ರಿಗೆ ಅಲ್ಪ ಇನ್ನು ಶಾಲೆ ಕೊಡಿಸಿ ಬೇರೆ ಇಂಜಿನ ಮಾಡೋಣ ಇದಕ್ಕೆ ಮಾಡ್ತಾರೆ ತಯಾರಿಲ್ಲ.